ಚಿತ್ರಾಪುರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಕಾರ್ಯ ಆರಂಭವಾಗಿದ್ದು ಮಾರ್ಚ್ 3ನೇ ವಾರದಿಂದ ಪರಿವಾರ ದೇವರುಗಳನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಿ ದೇವಸ್ಥಾನದ ಸುತ್ತುವಳಿಗಳನ್ನು ತೆರವುಗೊಳಿಸುವ ಕಾರ್ಯ ಆರಂಭವಾಗಲಿದೆ। ಈ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಯು ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿಯವರ ಮುಂದಾಳತ್ವದಲ್ಲಿ ಜರುಗಿತು। ಕುಡುಪು ಶ್ರೀ ಕೃಷ್ಣರಾಜ ತಂತ್ರಿ ಸಲಹೆ ಸೂಚನೆಗಳನ್ನು ನೀಡಿದರು। ಸ್ವಾಮೀಜಿಯವರು ಮಾಧ್ಯಮದೊಂದಿಗೆ ಮಾತನಾಡಿ, ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡಬೇಕಿದೆ। ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಸಮುದ್ರ ತಟದಲ್ಲಿರುವ ಈ ದೇವಸ್ಥಾನಕ್ಕೆ ಮುಂದಿನ ದಿನಗಳಲ್ಲಿ ರಾಜ್ಯ ದೇಶದ ವಿವಿಧೆಡೆಯಿಂದ ಭಕ್ತರು ಬರುವಂತಾಗಬೇಕು ಎಂದು ಹೇಳಿದರು। ಎಲ್ಲರಲ್ಲೂ ಕೂಡ ಕೇಳಿಕೊಳ್ತೇವೆ, ಎಲ್ಲರಿಗೂ ಕೂಡ ದೇವರ ಅನುಗ್ರಹ ಮಾಡುವಂತಹ ಒಂದು ಭಾಗ್ಯ ಅನ್ನುವಂಥದ್ದು ಯಾವಾಗಲೂ ಸಿಗುವುದಿಲ್ಲ। ಒಂದು ಕ್ಷೇತ್ರ ಅದರ ಜೀರ್ಣೋದ್ಧಾರ ಅನ್ನುವಂಥದ್ದು ಎಷ್ಟೋ ವರ್ಷಗಳಿಗೆ ಒಮ್ಮೆ ಆಗುವಂಥದ್ದು। ಈ ಒಂದು ವಿಶೇಷ ಅವಕಾಶ ನಮಗೆಲ್ಲ ಸಿಕ್ಕಿದೆ ದೇವರ ಸೇವೆ ಮಾಡುವಂಥದ್ದು। ಇದನ್ನು ನಾವೆಲ್ಲ ಬಳಸಿಕೊಳ್ಬೇಕು। ಯಾವಾಗಲೂ ದೇವರು ಪ್ರಸನ್ನರಾದಂತಹ ಸಮಯದಲ್ಲಿ ಬೇಗ ಅನುಗ್ರಹ ಮಾಡ್ತಾರಂತೆ। ಹಾಗೆ ಇಂತಹ ಒಂದು ಕ್ರಿಯೆ ಆದ ನಂತರ ದೇವರು ಪ್ರಸನ್ನರಾಗುವಂತಹ ಸಮಯ, ಹಾಗೆಲ್ಲ ನಮಗೆ ದೇವರ ಅನುಗ್ರಹವನ್ನು ಮಾಡುವಂತಾಗಲಿ, ಇದರಲ್ಲಿ ನಾವೆಲ್ಲ ಭಾಗಿಯಾಗುವಂತೆ ಆಗಲಿ ಅಂಥೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ। ಎಲ್ಲ ಮುಂದೆ ಇದು ದೊಡ್ಡ ಸಮುದ್ರ ತೀರದಲ್ಲಿ ಇರುವುದರಿಂದ ಪ್ರವಾಸಿ ತಾಣವೂ ಕೂಡ ಆಗಬಹುದು। ಅಂದರೆ ಲೌಕಿಕವಾಗಿಯೂ ವೈದಿಕವಾಗಿಯೂ ಸಂಪದ್ಭರಿತವಾದಂತಹ ಕ್ಷೇತ್ರ ಇದು। ಈ ಕ್ಷೇತ್ರದ ದೇವರ ಪೂರ್ಣ ಅನುಗ್ರಹಕ್ಕೆ, ಹಾಗೆ ಇಲ್ಲಿರುವಂತಹ ವ್ಯವಸ್ಥೆಗಳ ಒಂದು ಉಪಯೋಗವನ್ನು ಎಲ್ಲ ಭಕ್ತರು ಕೂಡ ಪಡೆಯಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇವೆ। ದೇವಸ್ಥಾನದ ಅರ್ಚಕರಾದ ಕಾರ್ತಿಕ್ ಭಟ್, ಜೀರ್ಣೋದ್ಧಾರ ಸಮಿತಿಯ ಸಂಚಾಲಕರಾದ ಉಮೇಶ್ ಟಿ ಕರ್ಕೇರ, ಅಧ್ಯಕ್ಷರಾದ ಕೇಶವ್ ಸಾಲ್ಯನ್, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಹೊಸಬೆಟ್ಟು, ಕೋಶಾಧಿಕಾರಿ ಪುರುಷೋತ್ತಮ್ ಎನ್ಆರ್, ಕಾರ್ಪೊರೇಟರ್ ಸುಮಿತ್ರಾ ಕರಿಯಾ, ಸಮಿತಿಯ ಹಿರಿಯ ಸದಸ್ಯ ಶಿವಾಜಿ ದೇವಾಡಿಕ ಸೇರಿದಂತೆ ಪ್ರಮುಖ ಸದಸ್ಯರು ಉಪಸ್ಥಿತರಿದ್ದರು। ಕರ ಸೇವೆಗಾಗಿ ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಕರ್ತರನ್ನು ಒಗ್ಗೂಡಿಸಿ ದೇವತಾ ಸೇವೆಯನ್ನ ಮಾಡುವ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು।